ಸಣ್ಣ ಪುಟ್ಟ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗುವವರು ಕಡಿಮೆ. ಅಲ್ಲಿ ಹೋದರೂ ಪ್ಯಾರಾಸಿಟಮಾಲ್ ಸಿಗುವುದು ತಾನೇ ಎಂದು ಸ್ವಚಿಕಿತ್ಸೆ ಮಾಡುತ್ತಾರೆ. ಜ್ವರ ಕಡಿಮೆಯಾಗುವವರೆಗೆ ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುತ್ತಾರೆ. ಆದರೆ ದಿನ ಪ್ಯಾರಾಸಿಟಮಾಲ್ ತೆಗೆದುಕೊಂಡರೆ ಹೃದಯಾಘಾತವಾಗಬಹುದು ಎಂದು ಸಂಶೋಧಕರು ಹೇಳಿದ್ದಾರೆ. ಪ್ರತಿದಿನ ಪ್ಯಾರಾಸಿಟಮಾಲ್ ತೆಗೆದುಕೊಂಡರೆ ಇದರಿಂದ ರಕ್ತದೊತ್ತಡ ಹೆಚ್ಚಾಗಿ ಹೃದಯಾಘಾತ ಉಂಟಾಗುವುದು ಎಂದು ಸಂಶೋಧಕರು ಹೇಳಿದ್ದಾರೆ. ಯೂನಿವರ್ಸಿಟಿ ಆಫ್ ಎಡಿನ್ಬರ್ಗ್ನಲ್ಲಿ ಈ ಕುರಿತು ಅಧ್ಯಯನ ನಡೆಸಲಾಯಿತು. 110 ರೋಗಿಗಳನ್ನು ಈ ಅಧ್ಯಯನದಲ್ಲಿ ಒಳಪಡಿಸಲಾಗಿತ್ತು. 1 ಗ್ರಾಂ ಪ್ಯಾರಾಸಿಟಮಾಲ್ ಅನ್ನು ದಿನದಲ್ಲಿ 4 ಹೊತ್ತಿನಂತೆ 2 ವಾರ ನೀಡಲಾಗಿತ್ತು. 4 ದಿನದ ಒಳಗಾಗಿ ರಕ್ತದ ಒತ್ತಡ ಹೆಚ್ಚಾಗಿರುವುದು ಗಮನಕ್ಕೆ ಬಂತು. ಇದರಿಂದ ಹೃದಯಾಘಾತ ಸಾಧ್ಯತೆ ಹೆಚ್ಚಾಗುವುದು ಎಂದು ಸಂಶೋಧಕರು ಹೇಳಿದ್ದಾರೆ. ದೀರ್ಘಕಾಲದ ಕಾಯಿಲೆಗೆ ಪ್ಯಾರಾಸಿಟಮಾಲ್ ತೆಗೆದುಕೊಂಡರೆ ಅಪಾಯ. ಯುಕೆಯಲ್ಲಿ ದೀರ್ಘಕಾಲ ಆರೋಗ್ಯ ಸಮಸ್ಯೆ ಇರುವ 10 ಜನರಲ್ಲಿ ಒಬ್ಬರಿಗೆ ನೋವು ಕಡಿಮೆಯಾಗಲು ಚಿಕಿತ್ಸೆ ಭಾಗವಾಗಿ ದಿನ ಪ್ಯಾರಾಸಿಟಮಾಲ್ ನೀಡಲಾಗುವುದು. ಅವರಲ್ಲಿ 3ರಲ್ಲಿ ಒಬ್ಬರಿಗೆ ರಕ್ತದೊತ್ತಡ ಸಮಸ್ಯೆ ಇರುವುದಾಗಿ ಅಧ್ಯಯನ ವರದಿ ಹೇಳಿದೆ. ತಲೆನೋವು, ಚಿಕ್ಕ ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಸೇಫ್ ಆಗಿದೆ. ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಯಾದರೆ 3-4 ದಿನಗಳಲ್ಲಿ ಸಮಸ್ಯೆ ಕಡಿಮೆ ಆಗುವುದು. ಆದ್ದರಿಂದ ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳಲು ಅಪಾಯವಿಲ್ಲ. ಆದರೆ ಯಾರು ದಿನ ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುತ್ತಾರೋ ಅವರಿಗೆ ಅಪಾಯ ಎಂಬುದು ಅಧ್ಯಯನದಿಂದ ತಿಳಿದು ಬಂದಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.